ಹೇಳ್ರಿ ಎಲ್ಲರೂ. ಅಗ್ನಿ ಭಯ, ಜಲ ಭಯ, ವಾಹನ ಭಯ, ಶತ್ರು ಭಯ, ದೋಷ ನಿವಾರಣೆ ಆಗಬೇಕು. ಹಾಗೂ ನಮ್ಮ ನಕ್ಷತ್ರ, ನಮ್ಮ ರಾಶಿ ದೋಷ ನಿವಾರಣೆ ಆಗಬೇಕು. ನಾವು ಮಾಡುವಂಥ ವ್ಯಾಪಾರ, ಉದ್ಯೋಗ, ನೌಕರಿಯಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ಕಾಪಾಡಪ್ಪ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.